ವೀಕ್ಷಕರು, ಇದು ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ನಿರಂತರವಾಗಿ ರಾಜ್ಯಾದ್ಯಂತ ಚುನಾವಣೆ ಕಾವು ಬಿರುಸುಗೊಂಡಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಆಗಿದೆ. ಈಗ ಕಾರ್ಕಳದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಶಾಸಕರು ಮತ್ತು ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಬಾರಿ ಸುಡುತ್ತಿರುವಂಥ ಬಿಸಿಲಿನ ಮಧ್ಯೆ ಒಂದಷ್ಟು ಚುನಾವಣಾ ಕಾವು ಕೂಡ ಅದೇ ರೀತಿ ಇದೆ. ಬಹುಶಃ ಸುನಿಲ್ ಕುಮಾರ್ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ಸರ್ ಹೇಗೆ ಸರ್? ಎಲ್ಲ ಕಡೆಗಳಲ್ಲಿ ಬಿ ಜೆ ಪಿಯ ಪರವಾದಂಥ ಒಂದು ವಾತಾವರಣ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಮ್ಮ ಎರಡೂ ಸರ್ಕಾರಗಳ ಫಲಾನುಭವಿಗಳು ಹತ್ತತ್ರ ಶೇಕಡ 80-85% ಜನರಿಗೆ ನಮ್ಮ ಯೋಜನೆಗಳ ಲಾಭಗಳು ಇವತ್ತು ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಏನಾದರೂ ಇನ್ನು ಒಳ್ಳೆಯ ಸಂಗತಿಗಳಾಗಬೇಕಾದ್ರೆ ಬಿ ಜೆ ಪಿಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಭಾವನೆ ಎಲ್ಲ ಜನರ ಮನಸ್ಸಿನಲ್ಲಿ, ಗ್ರಾಮೀಣ ಪ್ರದೇಶದ ಜನರ ಮನಸ್ಸಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಿಶ್ಚಿತವಾಗಿ ನಮ್ಮ ಕ್ಷೇತ್ರವೂ ಸೇರಿಸಿಕೊಂಡಂತೆ ಉಡುಪಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಸರ್, ಈಗ ಒಳ ಮೀಸಲಾತಿ ರದ್ದತಿ ವಿಚಾರ ಇರ್ಬೋದು, ಇನ್ನೊಂದಷ್ಟು ವಿಚಾರಗಳನ್ನು ಕಾಂಗ್ರೆಸ್ ನಿರಂತರವಾಗಿ ಹೇಳ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ನಿಮಗೆ ಹೊಡೆತ ಬೀಳ್ತೇನೆ ಅಂತ? ನಾವು ಯಾವುದನ್ನು ಜನ ಭಾಳ ವರ್ಷಗಳಿಂದ ಹೇಳ್ತಾ ಇದ್ರು ಅದಕ್ಕೊಂದು ಕಾನೂನು ಸ್ವರೂಪ ಕೊಡುವ ಪ್ರಯತ್ನ ಮಾಡಿದ್ದೇವೆ. ಒಳ ಮೀಸಲಾತಿ ಇವತ್ತಿನ ನಿರ್ಣಯ ಬೇಡಿಕೆ ಅಲ್ಲ, ಆ ಸಮಾಜದ ನಡುವೆ ಇದ್ದಂಥ ಒಂದು ಒಳ ಬೇಗುದಿ. ಅದಕ್ಕೆ ನ್ಯಾಯ ಕೊಡುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದೇವೆ. ಕಾಂಗ್ರೆಸ್ ತಾಕತ್ತಿದ್ರೆ ಹೇಳಿ, ನಾವು ಈ ಮೀಸಲಾತಿಯನ್ನು ರದ್ದು ಮಾಡಿ ವಾಪಸ್ ಮತ್ತು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಅವ್ರು ಬಹಿರಂಗವಾಗಿ ಹೇಳಿ, ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿ ನೋಡೋಣ. ನಾವಂತೂ ಈಗಾಗಲೇ ಮೀಸಲಾತಿಯನ್ನು ಯಾವ್ಯಾವ ರೀತಿ ಒಳ ಮೀಸಲಾತಿ ಇರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚು ಮೀಸಲಾತಿಯನ್ನು ಈಗಾಗಲೇ ಒದಗಿಸಲಾಗಿದೆ. ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾದಂಥ ಬದ್ಧತೆ ನಮ್ಮ ಸರ್ಕಾರಕ್ಕಿದ್ದೇ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವಂಥ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಈಗ ಹಿಂದುತ್ವದ ಒಂದು ಮತವನ್ನು ಹೊಂದಿಕೊಂಡಿರುವಂಥ ಇಬ್ಬರು ಕೂಡ ಒಂದೇ ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಸರ್. ಇದು ನಿಮಗೆ ಹೇಗೆ? ಈಗ ಸುನಿಲ್ ಕುಮಾರ್ ಅಭಿಮಾನಿ ಬಳಗ ಬೇರೆ ಇರ್ಬೋದು, ಬಟ್ ಒಂದು ಎರಡು ಜನರಲ್ಲಿ ಒಂದು ಹಿಂದುತ್ವ ಅನ್ನೋದು ಇದೆಯಲ್ಲ, ಅದು ಹೇಗೆ ಆಗ್ತದೆ? ಆ ರೀತಿಯಾದಂಥ ಗೊಂದಲ ಮತದಾರರ ನಡುವೆ ಏನಿಲ್ವೇ ಇಲ್ಲ. ಕಳೆದ 20 ವರ್ಷಗಳಿಂದ ಕಾರ್ಕಳದಲ್ಲಿ ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ನನ್ನನ್ನು ಜನ ನೋಡಿದ್ದಾರೆ. ಕಳೆದ 35 ವರ್ಷಗಳಿಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ ಹಿಂದುತ್ವದ ಪ್ರತಿಪಾದಕನಾಗಿ ನನ್ನ ವರ್ತನೆಗಳನ್ನು, ನನ್ನ ಚಟುವಟಿಕೆಗಳನ್ನು ಜನ ಗಮನಿಸಿದ್ದಾರೆ. ಯಾವ ನೇತೃತ್ವ ಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಸ್ಪರ್ಧೆ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಕ್ತವಾದಂಥ ಅವಕಾಶ ಇದೆ. ಆದರೆ ಯಾರ ಕೊನೆಗೆ ಅಂತಿಮ ಆಯ್ಕೆ ಅನ್ನುವಂಥದ್ದು ಮತದಾರರಿಗೆ ಬಿಟ್ಟಿರುವಂಥದ್ದು. ಮತದಾರ ನಮ್ಮ ಮೇಲೆ ವಿಶ್ವಾಸ ಇದೆ ಅಂತ ನಾನು ಅಂದ್ಕೊಳ್ತೇನೆ. 100% ನಮ್ಮ ಪರವಾದಂಥ ನಿಲುವನ್ನು ಮತದಾರ ತೆಗೆದುಕೊಳ್ತಾರೆ. ಹಾಗಿದ್ರೆ ಈ ಮುದಾಲಿಕೆ ಅವರ ಸ್ಪರ್ಧೆ ಇರೋದು ಅಥವಾ ಬೇರೆಯವರ ಸ್ಪರ್ಧೆಗಳಿರು, ಈ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರ ಸ್ಪರ್ಧೆ ಇರು, ನಿಮಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ? ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನೇರವಾದಂಥ ಸ್ಪರ್ಧೆ. ಮತ್ತು ಇಲ್ಲಿ ಯಾರೋ ಸ್ಪರ್ಧೆ ಮಾಡ್ತಾರೆ ಅನ್ನಲಿಕ್ಕಿಂತ ಹೆಚ್ಚಾಗಿ 5 ವರ್ಷ ಕಾರ್ಕಳದಲ್ಲಿ ಯಾರೂ ಇರಲಿಲ್ಲ. ಜನರ ಎಲ್ಲ ಸುಖ ಕಷ್ಟಗಳಿಗೆ ಕೊರೋನಾದ ಸಂದರ್ಭದಲ್ಲೂ ಸೇರಿಸಿಕೊಂಡು ಜನರಿಗೆ ಸ್ಪಂದನವನ್ನು ಮಾಡಿದ್ದು ಯಾರು ಅಂತ ಕೇಳಿದರೆ ಸುನಿಲ್ ಕುಮಾರ್ ಮತ್ತು ಬಿ ಜೆ ಪಿ ಮಾತ್ರ. ನಾನು 5 ವರ್ಷದಿಂದ ಜನರ ಜೊತೆಗಿರುವವನು, 5 ವರ್ಷಕ್ಕೊಮ್ಮೆ ಬರೋನಲ್ಲ. ಈಗ ಬಂದಿರೋರೆಲ್ಲರೂ ಕೂಡ 5 ವರ್ಷಕ್ಕೊಮ್ಮೆ ಬಂದಿರೋರು. ನಾಡ್ದು 13ರ ನಂತರ ಮತ್ತೆ ಅವ್ರು ಯಾರೂ ಕೂಡ ಇರೋದಿಲ್ಲ. 2018ರ ಚುನಾವಣೆಯ ನಂತರ ಇಲ್ಲಿಯ ತನಕ ಯಾರೂ ಬರಲಿಲ್ಲ. ಎಲ್ಲ ಸಂಗತಿಗಳಿಗೆ ಸ್ಪಂದನವನ್ನು ಕೊಟ್ಟಿದ್ದು ಸುನಿಲ್ ಕುಮಾರ್ ಮತ್ತು ಬಿ ಜೆ ಪಿ ಮಾತ್ರ. ಇದನ್ನು ಜನ ಅರ್ಥ ಮಾಡ್ಕೊಳ್ತಾರೆ. 5 ವರ್ಷ ನಿರಂತರವಾಗಿ ಜನಸಂಪರ್ಕದಲ್ಲಿರುವಂಥ ಬಿ ಜೆ ಪಿಯನ್ನು ಆಯ್ಕೆ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಈಗ ನಿಮ್ಮ ರಾಜ್ಯ ರಾಜಕಾರಣದ ಮಟ್ಟಿಗೆ ಹೇಳೋದಾರೆ, ತುಂಬ ಜನ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದರು. ಅದರಲ್ಲೂ ಶೆಟ್ಟರ್ ಅಂತವ್ರು ಹೋದ್ಮೇಲೆ ಒಂದಷ್ಟು ಬೇಸರಗಳು ಸರ್ವೇ ಸಾಮಾನ್ಯವಾಗಿ ಮೂಡಿ ಸರ್. ಇದು ನಿಮಗೆ ಹೊಡೆತ ಅಂತ ಅನಿಸೋದು ಸರ್? ಖಂಡಿತ. ಯಾರು ಪಾರ್ಟಿಯನ್ನು ಬಿಡಬಾರ್ದು, ಬಿಟ್ಟ ತಕ್ಷಣ ನಮಗೆ ಬೇಸರ ಆಗೇ ಆಗುತ್ತೆ. ಆದರೆ ಎಲ್ಲ ಅವಕಾಶಗಳನ್ನು ತುಂಬ ಜನರಿಗೆ ಕೊಟ್ಟಿದ್ದಾರೆ. ಇವತ್ತು ಪಾರ್ಟಿ ಬಿಟ್ಟಂಥವ್ರು ಯಾರು? ನಮಗೆ ಅವಕಾಶನೇ ಕೊಟ್ಟಿಲ್ಲ ಅನ್ನುವಂಥವ್ರು ಬಿಟ್ಟಿದ್ದಲ್ಲ, ಎಲ್ಲ ಅವಕಾಶಗಳನ್ನು ತೆಗೆದುಕೊಂಡಂಥವರೇ ಬಿಟ್ಟಿರುವಂಥದ್ದು. ಇದು ಕಾರ್ಯಕರ್ತರ ಕೇಡರ್ ಆಧಾರಿತವಾದಂಥ ಪಾರ್ಟಿ. ಕೇಡರ್ ಇದನ್ನು ಗಮನಿಸ್ತಾ ಇದ್ದಾರೆ. ಎಲ್ಲವನ್ನೂ ಕೊಟ್ಟು ಮತ್ತೆ ಪಾರ್ಟಿ ಬಿಡ್ತಾರೆ ಅಂದರೆ ಇದರಲ್ಲಿ ನಿಸ್ವಾರ್ಥ ಇದೆಯಾ, ಇದರಲ್ಲಿ ಸ್ವಾರ್ಥ ಇದೆಯಾ ಅನ್ನೋದನ್ನು ಕಾರ್ಯಕರ್ತರು ನಿಶ್ಚಯ ಮಾಡ್ತಾರೆ. ಸರ್, ಈಗ ನಿಮ್ಮಲ್ಲಿ ಒಟ್ಟು ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೇಳೋದಾದರೆ ನಮ್ಮಲ್ಲಿ ಒಟ್ಟು 5 ಕ್ಷೇತ್ರಗಳಿತ್ತು. ಕಳೆದ ಬಾರಿ 5ಅನ್ನು ನೀವು ತಗೊಂಡಿದ್ದೀರಿ. ಈಗ 4 ಕ್ಷೇತ್ರಗಳು ಹೊಸ ಮುಖ ಇದೆ ಸರ್. ಏನೇ ಈ ಹೊಸ ಮುಖಗಳ ಬಗ್ಗೆ? ನಮ್ಮಲ್ಲಿ ಹೊಸ ಮುಖಗಳ ಪ್ರಯೋಗ 2004ರಲ್ಲಿ ಒಂದ್ಸರಿ ಆಗಿತ್ತು. ಅವಾಗೆಲ್ಲ ನಾವೆಲ್ಲರೂ ಕೂಡ ಬಿ ಜೆ ಪಿ ಒಳಗೆ ಎಂಟರ್ ಆದಂಥರು. ಈಗ ಮತ್ತೊಮ್ಮೆ ನಮ್ಮ ಜಿಲ್ಲೆಯಲ್ಲಿ ಹೊಸ ಪ್ರಯೋಗಗಳು ನಡೆದಿದೆ. ಪರಿವರ್ತನೆಯನ್ನು ಜನ ಯಾವತ್ತೂ ಕೂಡ ಬಯಸ್ತಾರೆ. ಮತ್ತು ಒಳ್ಳೆಯ ಅಭ್ಯರ್ಥಿಗಳನ್ನು, ಕಾರ್ಯಕರ್ತ ಅಭ್ಯರ್ಥಿಗಳನ್ನು ನಾವು ಕೊಟ್ಟಿದ್ದೇವೆ. ಖಂಡಿತ ಇದಕ್ಕೆ ಮನ್ನಣೆಯನ್ನು ಕಾರ್ಯಕರ್ತರು ಕೊಡ್ತಾರೆ, ಜನನೂ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಬಿ ಜೆ ಪಿಯ ಸ್ಥಾನ ಎಷ್ಟಿರ್ಬೋದು? ಪೂರ್ಣ ಬಹುಮತದ ಸರ್ಕಾರ ಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ.
ನಾನು ರಾಜ್ಯದ ಜನರಿಗೆ, ಜಿಲ್ಲೆಯ ಜನರಿಗೆ ವಿನಂತಿ ಮಾಡ್ತೇನೆ, ನಮಗೆ ಇಲ್ಲಿಯ ತನಕ ಪೂರ್ಣ ಬಹುಮತ ಬರಲೇ ಇಲ್ಲ. ಪೂರ್ಣ ಬಹುಮತ ಬರದಲ್ಲೇ ಇರುವ ಕಾರಣಕ್ಕೋಸ್ಕರ ಎಷ್ಟೆಲ್ಲ ವ್ಯತ್ಯಾಸಗಳಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಒಂದು ಒಳ್ಳೆಯ ಡಬಲ್ ಇಂಜಿನ್ ಸರ್ಕಾರದ ಚಟುವಟಿಕೆಗಳು ನಮ್ಮೂರಿಗೆ ತಲುಪಬೇಕು ಅಂತಾದರೆ ಪೂರ್ಣ ಬಹುಮತದ ಸರ್ಕಾರದ ಅಗತ್ಯ ಇದೆ. ಆ ಕಾರಣಕ್ಕೆ BJPಯನ್ನು ಬೆಂಬಲಿಸಿ ಎನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಕಳೆದ ಬಾರಿ ನಿಮಗೆ ಒಂದಷ್ಟು ಸೀಟುಗಳು ಕಡಿಮೆ ಆಗಿತ್ತು ಬಹುಮತಕ್ಕೆ. ಈ ಬಾರಿ ಅದನ್ನೆಲ್ಲ ಮೀರಿ ನಿಲ್ತೀರಂತ ನಾ ಆಶ್ವಾಸನೆ. ಈ ವರ್ಷ 100% ಇವತ್ತಿನ ವಾತಾವರಣದಲ್ಲಿ ಪೂರ್ಣ ಬಹುಮತ ಸರ್ಕಾರದ ರಚನೆಯನ್ನು ನಾವು ಮಾಡ್ತೇವೆ. ಈಗ ಜನರಿಗೆ ನಿಮ್ಮ ಆಶ್ವಾಸನೆ ಏನು ಸರ್? ಈಗ ಈ ಸಲ ಇಷ್ಟುವರೆಗೆ ಆಯಿತು, ಸುನೀಲ್ ಕುಮಾರ್ದು ಒಂದು ಇರೇ ಇತ್ತು, ಈಗ ಈ ಥರ ತುಂಬ ಫೈಟ್ ನಡುವೆ ಇದ್ದೀರಿ ನೀವು. ಈ ಸಲ ಏನು ಹೇಳ್ತೀರಿ ಸರ್ ಜನ? ಸ್ವರ್ಣ ಕಾರ್ಕಳದ ಮುಂದುವರೆದ ಕಾರ್ಯಕ್ಕೋಸ್ಕರ BJPಯನ್ನು ಬೆಂಬಲಿಸಿ ಎನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಕಳೆದ 5 ವರ್ಷಗಳಲ್ಲಿ ಕಾರ್ಕಳದಲ್ಲಿ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು ಬರೀ ಭಾಷಣ ಮಾತ್ರ ಅಲ್ಲ, ಎಲ್ಲವೂ ಕೂಡ ಅನುಷ್ಠಾನಕ್ಕೆ ಬಂದಿದೆ. ಯಾವುದನ್ನು ಜನ ಬಯಸ್ತಾ ಇದ್ರೋ ಅದೆಲ್ಲದನ್ನು ಕೂಡ ಅಭಿವೃದ್ಧಿಯ ಮುಖಾಂತರ ಜನರಿಗೆ ಈಡೇರಿಸುವಂಥ ಪ್ರಯತ್ನವನ್ನು ಮಾಡಿದೆ. ಇನ್ನಷ್ಟು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಕನಸುಗಳನ್ನು ಇಟ್ಕೊಂಡಿದ್ದಾನೆ. ಈ ಕನಸಿನ ಸಾಕಾರಕ್ಕೋಸ್ಕರ ಈ ವರ್ಷ ನನ್ನನ್ನು ಪುನರಾಯ್ಕೆ ಮಾಡಿ ಎನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಅಲ್ಲ, ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೆ ನಾನು ಸ್ಪಂದನವನ್ನು ಕೊಡ್ತೇನೆ. ಕಾರ್ಕಳದಲ್ಲಿ ಯಾವುದೋ 1, 2 ಅಂತಲ್ಲ, ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳು ಕಾರ್ಕಳದಲ್ಲಿ ನಡೆದಿದೆ. ಈ ಕಾರ್ಯಗಳು ಇನ್ನಷ್ಟು ಚೆನ್ನಾಗಿ ಮುಂದುವರಿಸಬೇಕು ಅನ್ನೋಂಥ ಕನಸುಗಳನ್ನು ಇಟ್ಕೊಂಡಿದ್ದಾನೆ. ಇದಕ್ಕಿನ ಅವಕಾಶವನ್ನು ಕೊಡಿ ಅಂತ ಅಷ್ಟೇ ನನ್ನ ವಿನಂತಿ. ಮೋದಿಯವರು ಬರಬೇಕು ಅಂತ ಈಗಾಗಲೇ ನಿಶ್ಚಯ ಆಗಿದೆ. 3ನೇ ತಾರೀಕು ಅದರ ಕಾರ್ಯಕ್ರಮದ ಯೋಚನೆಗಳು ನಡೆದಿದೆ. ಇನ್ನು ಉಳಿದಂಥ ಎಲ್ಲ ರಾಷ್ಟ್ರೀಯ ನಾಯಕರು ಬರ್ತಾರೆ. ಇದು ಸಚಿವರು ಹಾಗೂ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ TV, ಉಡುಪಿ.